ಮಂಗಳೂರು ನಗರದಲ್ಲಿ ಕಾನೂನು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪತ್ನಿ ಸೇರಿ ಆತನಿಗೆ ಸಹಕಾರ ನೀಡಿದ ಅಚ್ಯುತ ಭಟ್ ಎಂಬುವರನ್ನ ಬಂಧನ ಮಾಡಲಾಗಿದ್ದು ಅವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಬಂಧಿತರು ಸಂತ್ರಸ್ತೆ ವಕೀಲ ವಿದ್ಯಾರ್ಥಿನಿಗೆ ದೂರು ಕೊಡದ ರೀತಿಯಲ್ಲಿ ಒತ್ತಡ ಹಾಕಿರುವುದು, ಬೆದರಿಕೆ ಹಾಕಿರುವುದು ವಿಚಾರಣೆ ವೇಳೆ ಕಂಡು ಬಂದಿದೆ. ಇದೀಗ ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ತಲೆಮರೆಸಿಕೊಂಡಿರುವ ಆರೋಪಿ ವಕೀಲ ರಾಜೇಶ್ ಪತ್ತೆಗಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದ್ದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ ಎಂದವರು ಮಾಹಿತಿ ನೀಡಿದರು. ಮಂಗಳೂರು ನಗರ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಮಂಗಳೂರು ನಗರದಲ್ಲಿರುವಂಥ ಒಬ್ಬರು ವಕೀಲರು ಒಂದು ಕಾನೂನು ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡುವಂಥ ಪ್ರಕರಣ ಇದಾಗಿತ್ತು. ಇದರ ಜೊತೆಗೆ ಇನ್ನೊಂದು ಪ್ರಕರಣ ಕೂಡ ಆಗಿತ್ತು. ಸಂತ್ರಸ್ತ ಯುವತಿಯ ಸ್ನೇಹಿತೆಯೊಬ್ಬರಿಗೆ ಬೆದರಿಕೆ ಹಾಕಿರುವಂಥ ಒಂದು ಪ್ರಕರಣ ಆಗಿತ್ತು. ಇದರಲ್ಲಿ ಇಬ್ಬರನ್ನ ನಾವು ಈ ಹಿಂದೆ ಅರೆಸ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ ಅವರ ವೈಫ್ ಒಬ್ಬರು ಆರೋಪಿಯಾಗಿದ್ದಾರೆ. ಸೊ ಅವ್ರದ್ದು ಪಾತ್ರ ಏನಂದರೆ ಈ ಸಂತ್ರಸ್ತ ಯುವತಿ ಜೊತೆ ಮಾತನಾಡಿಬಿಟ್ಟು ಕಂಪ್ಲೇಂಟ್ ಕೊಡದ ರೀತಿಯಲ್ಲಿ ಒತ್ತಡ ಹಾಕಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು. ಮತ್ತು ನನ್ನ ಗಂಡ ತುಂಬ ಪವರ್ಫುಲ್ ಇದ್ದಾನೆ, ಅವನು ನೀನೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಹಿಂದೆ ಫ್ಯೂಚರ್ ಹಾಳಾಗುತ್ತೆ ಅನ್ನೋ ರೀತಿಯಲ್ಲಿ ಒತ್ತಡ ಹಾಕಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅದ್ರ ಜೊತೆಗೆ ಇನ್ನೊಬ್ಬ ಆಲೋಕ್ ಅನ್ನೋಂಥ ಒಬ್ಬ ಆ ಹುಡುಗ ಏನಿದ್ದಾನೆ ಈಗ ಪ್ರಮುಖ ಆರೋಪಿ ಏನಿದ್ದಾನೆ, ಆ ಪ್ರಮುಖ ಆರೋಪಿಯ ಜೊತೆಯಲ್ಲಿ ಇರುವಂಥ ಇನ್ನೊಬ್ಬ ಆರೋಪಿಯ ಮಗ. ಸೊ ಇವನ ಕಡೆಯಿಂದ ಆರೋಪಿ ಯೂಸ್ ಮಾಡಿದಂತಹ ಮೊಬೈಲು ಸಿಮ್ ಕಾರ್ಡ್ಸು ಏನಿದ್ದಾವೆ ಅದನ್ನೆಲ್ಲ ನಮ್ಮ ತನಿಖಾಧಿಕಾರಿಗಳು ರಿಕವರಿ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾಗಿ ಆರೋಪಿ ತಪ್ಪಿಸ್ಕೊಂಡು ಓಡಾಡೋದ್ರಲ್ಲಿ ಮತ್ತು ಈ ಹೋಲ್ ಪ್ರೋಸೆಸ್, ಯಾಕೆಂದರೆ ಇನ್ಸಿಡೆಂಟ್ ಆದ ದಿನಕ್ಕೂ ಮತ್ತು ನಂತರದಲ್ಲಿ ಪ್ರಕರಣ ದಾಖಲಾಗೋದಕ್ಕೂ ನಡುವೆ ಕೆಲವು ದಿನಗಳ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಒಂದು ಹೋಲ್ ಕಾನ್ಸ್ಪಿರಸಿ ಟೈಪ್ ಮಾಡಿಕೊಂಡು ಕೇಸ್ ಕೊಡದೇ ಇರೋ ರೀತಿ ಒತ್ತಡ ಹಾಕುವಂಥದ್ದು, ನಂತರದಲ್ಲಿ ಕೇಸ್ ಕೊಟ್ಟರೆ ಯಾವ ಥರ ನಾವು ಕಂಡಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಯಾವ ರೀತಿ ಕೋಆರ್ಡಿನೇಷನ್ ಇರಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನು ನಾವು ಅರೆಸ್ಟ್